ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಚಿತ್ರಾಪುರದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ 800 ವರ್ಷಗಳ ಇತಿಹಾಸವನ್ನು ಹೊಂದಿದ ದೇವಸ್ಥಾನ. ಚಿತ್ರಾಪುರ ಮಠದ ಆಡಳಿತದಲ್ಲಿರುವ ಈ ದೇವಸ್ಥಾನಕ್ಕೆ ಊರ ಪರವೂರ ಭಕ್ತಾದಿಗಳಿದ್ದು ಕೇಳಿದ ವರವನ್ನು ಕೊಡುವ ಜಲದುರ್ಗಿಯಾಗಿ ದುರ್ಗಾಪರಮೇಶ್ವರಿ ಅಮ್ಮ ನೆಲೆ ನಿಂತಿದ್ದಾರೆ. ದುರ್ಗಾದೇವಿ ಶರಣೆನ್ನುವೆ, ಕಡಲತಡಿಯ ಪ್ರಕೃತಿ ರಮಣೀಯ ಸೌಂದರ್ಯದ ಮಧ್ಯೆ ಸಮುದ್ರದ ಅಲೆಗಳ ನಿನಾದವನ್ನಾಲಿಸುತ್ತಾ ಜಲದುರ್ಗಿಯಾಗಿ ನೆಲೆ ನಿಂತ ಕ್ಷೇತ್ರ ಇದು. ಈ ಕ್ಷೇತ್ರದ ಇತಿಹಾಸವನ್ನ ನೋಡೋದಾದ್ರೆ, ದುಷ್ಟ ದಾರಿಗಾಸುರನ ವಧೆಗಾಗಿ ಶ್ರೀಹರಿಯ ನೇತ್ರೋದಕದಿಂದ ಸಂಜನಿಸಿದ ಸಪ್ತದುರ್ಗೆಯರಲ್ಲಿ ಒಬ್ಬಳಾದ ಜಲದುರ್ಗೆ ಇವಳು ಎನ್ನುವುದು ಪೌರಾಣಿಕ ಕಥೆ. ದಾರಿಗಾಸುರನ ವಧೆಯ ನಂತರ ಅವನ ಆಜ್ಞಾನುವರ್ತಿಗಳಾದ ಚಿತ್ರ, ವಿಚಿತ್ರಾಸುರರು ಲೋಕಕಂಟಕರಾಗಿ ಚಿತ್ರಾಕ್ಷನೆಂಬ ಗಂಧರ್ವನನ್ನ ಯುದ್ಧದಲ್ಲಿ ಸೋಲಿಸಿ ಅವನ ಪತ್ನಿಯರಾದ ಕಮಲೆ, ವಿಮಲೆಯವರನ್ನ ಬಂಧನದಲ್ಲಿರಿಸುತ್ತಾನೆ. ಗಂಧರ್ವನು ತಲೆಮರೆಸಿಕೊಂಡು ವೈಕುಂಠವನ ಸೇರಿ ಪ್ರಪಂಚ ಪೀಡಿತರಾದ ಚಿತ್ರ ವಿಚಿತ್ರರನ್ನು ಸಂಹರಿಸಿ ತನ್ನ ಮಡದಿಯರನ್ನ ಮಾನವತಿಯರಾಗಿ ಕಾಪಾಡುವಂತೆ ಶ್ರೀಹರಿಯಲ್ಲಿ ಮೊರೆ ಇಡುತ್ತಾನೆ.
ಶ್ರೀಹರಿಯು ನಿನ್ನ ಮಡದಿಯರು 10 ದಿನಗಳ ವ್ರತದ ನೆಪದಿಂದ ಮಾನವತಿಯರಾಗಿ ಸೆರೆಯಲ್ಲಿದ್ದಾರೆ. ಅಸುರರ ವಧೆಗಾಗಿ ನೀನು ಅಲ್ಲಿಯೇ ನೆಲೆ ನಿಂತ ಜಲದುರ್ಗೆಯನ್ನ ಪ್ರಾರ್ಥಿಸು. ನನ್ನ ಪ್ರೇರಣೆಯಂತೆ 10 ದಿನದೊಳಗೆ ಜಲದುರ್ಗೆಯು ಅಸುರರನ್ನ ವಧಿಸಿ ನಿನ್ನ ಮಡದಿಯರ ಬಂಧ ಮುಕ್ತಿ ಮಾಡುತ್ತಾಳೆ ಎನ್ನಲು ಗಂಧರ್ವನು ಹಾಗೆ ಮಾಡುತ್ತಾನೆ. ಕಾಲಾಂತರದಲ್ಲಿ ಕಾಳ್ದಿ ಎಂಬ ಮಹಿಳೆಯು ನಿತ್ಯದಂತೆ ಬಿಳಲನ್ನ ಕೀಳುತ್ತಿರಲು ಕತ್ತಿಯನ್ನು ತೀಕ್ಷ್ಣಗೊಳಿಸಲು ಶಿಲೆಯನ್ನರಸುತ್ತಾ ಬಂದಾಗ ಶ್ರೀದೇವಿಯ ಲಿಂಗವನ್ನ ಕಂಡು ಶಿಲೆ ಎಂದು ಭ್ರಮಿಸಿ ಕತ್ತಿ ಮಸೆಯಲು ಮುಂದಾದಾಗ ಆ ಲಿಂಗದಲ್ಲಿ ರಕ್ತ ಚಿಮ್ಮುತ್ತದೆ. ಇದನ್ನು ಕಂಡ ಕಾಳ್ದಿಯು ಆಶ್ಚರ್ಯಚಕಿತಳಾಗಿ ಮಗನನ್ನು ಕರೆದು, ಓ ಮಗ ಪೊರಿಪ, ಒಂದು ದಾನಿ ವಿಚಿತ್ರ ಎಂದು ಹೇಳಿದಾಗ ದೇವಿಯು ಪ್ರತ್ಯಕ್ಷಳಾಗಿ ಅವಳಿಗೆ ಮೋಕ್ಷವನ್ನ ಕೊಡಲು ಕಾಳ್ದಿಯು ಅಲ್ಲಿಯೇ ಅದೃಶ್ಯಳಾಗಿ ದೇವಸ್ಥಾನದ ಪರಿವಾರ ದೈವಗಳಲ್ಲಿ ಒಂದಾಗುತ್ತಾಳೆ. ಕ್ಷೇತ್ರಡು ಜಲದುರ್ಗೆಯಾದ ಮೇರೆಯರ ಲಿಂಗಾರು ಬಡು ಉದಿತಿಯಪ್ಪೆ ಅಂಬಿಕೆಯೇ ಚಿತ್ರಾಪುರ ಕ್ಷೇತ್ರಡು ಜಲದುರ್ಗೆಯಾದ ಮೇರೆಯರ ಧರ್ಮ ರಕ್ಷಣೆದ ಅವತಾರಿ ಸಪ್ತದುರ್ಗೀರೇ ಧರ್ಮ ರಕ್ಷಣೆದ ಅವತಾರಿ ಸಪ್ತದುರ್ಗೀರೇ ನಿತ್ಯಲ ಕಾತದ ಸತ್ಯೋರಿ ಪಾಲೆ ನಿತ್ಯಲ ಕಾತದ ಸತ್ಯೋರಿ ಪಾಲೆ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ. ಹೀಗಾಗಿ ಈ ಊರಿಗೆ ಪೊರಿಪು ಎಂಬ ಹೆಸರಿದೆ. ಕಾಲಕ್ರಮೇಣ ಕಾಳ್ದಿಯ ಬಾಯಿಯಲ್ಲಿ ಬಂದ ವಿಚಿತ್ರ ಶಬ್ದವೇ ಚಿತ್ರಾಪುರ ಆಯಿತು ಎಂದು ಪ್ರತೀತಿ. ತೂಪಿ ಪೊಲೊಂಜಿ ಎಂಕೈರಿ ಕ್ಷೇತ್ರನು ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು ಒದಗಾದ ಕೊಲ್ಲಪ್ಪೆ ಯೋಗ ಭಾಗ್ಯನು. ಇಲ್ಲಿ ನಡೆದ ಎಲ್ಲಾ ವಿಚಾರವನ್ನ ಶ್ರೀ ದುರ್ಗೆಯು ಪೇಜಾವರ ಮಠದ ಹಿರಿಯ ಯತಿಗಳಾದ ಶ್ರೀ 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 ವಿಜಯಧ್ವಜ ತೀರ್ಥರಿಗೆ ಕನಸಿನಲ್ಲಿ ತಿಳಿಸಿ ಅಲ್ಲಿ ಎಲ್ಲಾ ಭಕ್ತರನ್ನ ಕರೆದು ತನಗೆ ದೇವಾಲಯವನ್ನ ನಿರ್ಮಿಸುವಂತೆ ಆಜ್ಞಾಪಿಸುತ್ತಾಳೆ. ಶ್ರೀಗಳವರು ತಮ್ಮ ಶಿಷ್ಯರೊಂದಿಗೆ ಸಮುದ್ರ ತೀರಕ್ಕೆ ಬರುತ್ತಿರಲು ನದಿಯನ್ನು ದಾಟಿಸಲು ನಾವಿಕನು ಹಿಂಜರಿಯುತ್ತಾನೆ. ಶ್ರೀಗಳವರು ಮಂತ್ರಿಸಿ ಮಂತ್ರಾಕ್ಷತೆಯನ್ನು ನದಿಗೆ ಹಾಕಿದಾಗ ನದಿಯ ನೀರು ಬತ್ತಿ ಹೋಗುತ್ತದೆ. ವಿಜಯಧ್ವಜರು ಸಮುದ್ರ ಸ್ನಾನವನ್ನ ಮುಗಿಸಿ ಶ್ರೀ ದುರ್ಗೆಯು ನೆಲೆ ನಿಂತ ಶಿಲೆಯನ್ನರಸುತ್ತಾ ಬಂದಾಗ ಅಲ್ಲಿಯ ಪ್ರಶಾಂತ ವಾತಾವರಣದಲ್ಲಿ ಪರಸ್ಪರ ವೈಷಮ್ಯ ತೊರೆದು ಹುಲಿ, ಹಸು, ಹಾವು ಮುಂಗುಸಿ ಆಡುವುದನ್ನ ಕಂಡು ಇಲ್ಲಿಯೇ ಶ್ರೀದೇವಿಯ ತಾಣವಿರಬೇಕೆಂದು ಶೋಧಿಸಿದಾಗ ರಕ್ತ ಒಸರಿದ ಶಿಲೆಯನ್ನ ಕಂಡು ಶಿಷ್ಯರ ಮುಖಾಂತರ ಊರಿನವರನ್ನ ಕರೆಸಿ ಪರಮ ಪಾವನಿಯಾದ ಶ್ರೀ ದುರ್ಗೆಯು ನೆಲೆ ನಿಂತ ವಿಷಯವನ್ನ ಹೇಳಿ ಊರಿನ ಜನರೊಂದಿಗೆ ಲಿಂಗ ಸ್ವರೂಪಳಾದ ದೇವಿಗೆ ಪೂಜೆಯನ್ನ ಮಾಡುತ್ತಾರೆ. ಗಂಧ ಪ್ರಸಾದದ ಕಮ್ಮೆನವರಿಯಡ ಈ ಮಣ್ಣಡ ಪೂಜಿ ಸೇವಿನಿ ಈರಿಗ ಈ ಕ್ಷೇತ್ರಡು ಗಂಧ ಪ್ರಸಾದದ ಕಮ್ಮೆನವರಿಯಡ ಈ ಮಣ್ಣಡ. ಶ್ರೀದೇವಿಯ ಅಪ್ಪಣೆಯಂತೆ ದೇವಾಲಯವನ್ನ ಕಟ್ಟಿಸಲು ಆರ್ಥಿಕ ಸಹಾಯಕ್ಕಾಗಿ ತನ್ನ ಶಿಷ್ಯರನ್ನು ವಿಜಯನಗರ ಸಾಮ್ರಾಜ್ಯದ ಅರಸನಾದ ವೀರಪ್ರತಾಪ ಹರಿಹರ ರಾಯರಲ್ಲಿಗೆ ಓಲೆ ಬರೆದು ಕಳುಹಿಸುತ್ತಾರೆ. ವೀರಪ್ರತಾಪ ಹರಿಹರ ರಾಯರ ಅನುಜ್ಞೆಯಂತೆ ಮಂಗಳಾಪುರದ ಪಾಳೆಯಗಾರನಾದ ಪಂಡರಿ ದೇವನು ದೇವಾಲಯವನ್ನ ನಿರ್ಮಿಸಿ ಅಷ್ಟಬಂಧಾದಿ ಬ್ರಹ್ಮಕಲಶೋತ್ಸವವನ್ನ ಮಾಡಿಸುತ್ತಾರೆ. ಹೃದಯ ಪಂಪಿ ಗುಡಿತ ಈರ ನೇ
ಆದಿಶಕ್ತಿ ನಿನ್ನ ಮಾಯಾ ಭೇದದೊಳಗೆ ಹಲವು ಭ್ರಮೆಯ. ಆದಿಶಕ್ತಿ ನಿನ್ನ ಮಾಯಾ ಭೇದದೊಳಗೆ ಹಲವು ಭ್ರಮೆಯ. ಹಾದಿಯೊಳಗೆ ತಪ್ಪಿಸದೆ ಕಾಯ್ದು ನೀ ಆದರಿಸವ್ವ. ಹಾದಿಯೊಳಗೆ ತಪ್ಪಿಸದೆ ಕಾಯ್ದು ನೀ ಆದರಿಸವ್ವ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ದೇವಾಲಯದ ವಿನಿಯೋಗಾದಿಗಳನ್ನ ನೋಡಿಕೊಳ್ಳುವಂತೆ ಮಠವನ್ನು ನಿರ್ಮಿಸಿ ಶ್ರೀ ವಿಜಯಧ್ವಜರು ತನ್ನ ಶಿಷ್ಯರಾದ ಶ್ರೀ ವಿದ್ಯಾಧಿರಾಜ ತೀರ್ಥರನ್ನ ಮಠಾಧಿಪತಿಯಾಗಿ ನೇಮಿಸಿ ಊರ ಭಕ್ತರ ಸಹಾಯದಿಂದ ದೇವಾಲಯದ ಎಲ್ಲಾ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಸುವಂತೆ ತಿಳಿಸುತ್ತಾರೆ. ಶರಣು ಶಂಕರಿ ಗೌರಿ ಶಿವೆ ಶರಣು ಶಂಕರಿ. ಶರಣು ಶಂಕರಿ ಗೌರಿ ಶಿವೆ ಶರಣು ಶಂಕರಿ. ಮಾರವೈರಿಯ ನಾರಿ ನಿನ್ನ ಚರಣಕ್ಕೆ ನಮೋ. ಮಾರವೈರಿಯ ನಾರಿ ನಿನ್ನ ಚರಣಕ್ಕೆ ನಮೋ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಕಾರ್ತಿಕ್ ಭಟ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ. ಶ್ರೀ ಚಿತ್ರಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಚಿತ್ರಾಪುರ ಮಠ. ಶ್ರೀ ಕ್ಷೇತ್ರವು ಸುಮಾರು 800 ವರ್ಷಗಳ ಇತಿಹಾಸವುಳ್ಳಂತಹ ಬಹುದೊಡ್ಡ ಕ್ಷೇತ್ರ. ತುಳುನಾಡಿನ ಸಪ್ತದುರ್ಗಾ ಕ್ಷೇತ್ರದಲ್ಲಿ ಒಂದಾದಂತಹ ಶ್ರೀ ಚಿತ್ರಾಪುರವು ಸುಮಾರು 2023ನೇ ಇಸವಿಯ ಮಾರ್ಚ್ ತಿಂಗಳಲ್ಲಿ ಸಮಗ್ರ ಜೀರ್ಣೋದ್ಧಾರಗೊಂಡು ಸರ್ವ ಭಕ್ತರ ಸಹಕಾರದೊಂದಿಗೆ ಸಮಗ್ರ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವಾದಿ ಉತ್ಸವಗಳೆಲ್ಲ ನಡೆದಿರುತ್ತದೆ. ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ನಿತ್ಯ ನೈಮಿತ್ತಿಕ ಕಟ್ಟಳೆಗಳು ಅನೂಚಾನವಾಗಿ ಹಿರಿಯರಿಂದ ನಡೆದುಕೊಂಡು ಬಂದಿರುತ್ತದೆ. ಶ್ರೀ ಚಿತ್ರಾಪುರ ಮಠದ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರ ಆಡಳಿತದಲ್ಲಿ ಶ್ರೀ ಕ್ಷೇತ್ರದಲ್ಲಿ ತ್ರಿಕಾಲದಲ್ಲಿ ದುರ್ಗೆಗೆ ಪೂಜೆಗಳು, ಮುಖ್ಯವಾಗಿ ಬೆಳಿಗ್ಗೆ ಉಷಕ್ಕಾಲ ಪೂಜೆ, ತದನಂತರದಲ್ಲಿ ಕಲಶ ಪೂಜೆ, ಆನಂತರದಲ್ಲಿ ಕಲಶಾಭಿಷೇಕ ಪೂರ್ವಕವಾಗಿ ಅಲಂಕಾರ ಪೂಜೆ, ಮಧ್ಯಾಹ್ನಕ್ಕೆ ಮಹಾಪೂಜೆ, ರಾತ್ರಿ ಶ್ರೀದೇವಿಗೆ ದುರ್ಗಾ ನಮಸ್ಕಾರ ಸಹಿತ ಹೂವಿನ ಪೂಜೆ, ಅದೇ ರೀತಿ ರಾತ್ರಿ ಕಾಲದ ಮಹಾಪೂಜೆಯು ನಡೆಯುತ್ತದೆ. ಅದೇ ರೀತಿ ಪರಿವಾರ ದೇವರುಗಳಾದಂತಹ ಗಣಪತಿ, ಧರ್ಮಶಾಸ್ತ್ರ ದೇವರುಗಳಿಗೂ ನಿತ್ಯ ಪೂಜೆಗಳು ನೂಚಾನವಾಗಿ ನಡೆಯುತ್ತಾ ಬಂದಿರುತ್ತದೆ. ವಿಶೇಷ ದಿನಗಳಲ್ಲಿ ಅಂದರೆ ಶುಕ್ರವಾರ ಇತ್ಯಾದಿ ದಿವಸಗಳಲ್ಲಿ ವಿಶೇಷ ಅಲಂಕಾರ ಪೂಜೆಯು ದೇವರಿಗೆ ನಡೆಯುವುದು. ಅದೇ ರೀತಿ ಬ್ರಹ್ಮಕಲಶಾನಂತರದಲ್ಲಿ ಭಕ್ತರ ಸಂಕಲ್ಪದಂತೆ ಸ್ವಾಮಿಗಳು, ಅದೇ ರೀತಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರ ಆಶಯದಂತೆ ಪ್ರತಿ ಶುಕ್ರವಾರವೂ ಮಧ್ಯಾಹ್ನಕ್ಕೆ ಅನ್ನದಾನ ಸೇವೆಯು ನಡೀತಾ ಇದೆ. ಪ್ರತಿ ಒಂದು ಶುಕ್ರವಾರಕ್ಕೂ ಒಂದೊಂದು ಭಕ್ತರ ದೇಣಿಗೆಯ ಮುಖಾಂತರವಾಗಿ ಆ ಅನ್ನ ಸಂತರ್ಪಣೆಯು ಊರ ಪರ ಊರ ಭಕ್ತವರಿಗೆ ನಡೀತಾ ಬರ್ತಾ ಇದೆ. ಅದೇ ರೀತಿ ಈಗ ಕರ್ಕಾಟಕ ಮಾಸ, ತುಳುವಿನಲ್ಲಿ ಆಟಿ ತಿಂಗಳು ಅಂತ. ಈ ಆಟಿ ತಿಂಗಳಲ್ಲಿ ವಿಶೇಷವಾಗಿ ದೇವಿಗೆ ಸಪ್ತಶತಿ ಪಾರಾಯಣ ಸಹಿತವಾದಂತಹ ದುರ್ಗಾ ನಮಸ್ಕಾರ ಪೂಜೆ ಭಕ್ತರು ಅವರವರ ಜನ್ಮ ನಕ್ಷತ್ರಕ್ಕೆ ಅನುಸಾರವಾಗಿ ಈ ಒಂದು ತಿಂಗಳು ಪೂಜೆಯನ್ನು ಮಾಡಿಸ್ತಾರೆ. ಸುಮಾರು ಒಂದು ತಿಂಗಳಲ್ಲಿ 350ರಿಂದ 400 ಆ ದುರ್ಗಾ ನಮಸ್ಕಾರ ಪೂಜೆಗಳು ನಡೆಯುತ್ತದೆ. ಅದೇ ರೀತಿ ಇನ್ನು ವಿಶೇಷ ಸಂದರ್ಭ ಶ್ರಾವಣ ಮಾಸದ ಸಿಂಹ ಮಾಸದ ಶುಕ್ರವಾರದಂದು, 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆಯು ಕ್ಷೇತ್ರದಲ್ಲಿ ನಡೆಯುತ್ತದೆ. ನವರಾತ್ರಿಯ 9 ದಿವಸಗಳಲ್ಲೂ ಪಂಚಾಮೃತಾಭಿಷೇಕ ಸಹಿತವಾದಂತಹ ಪೂಜೆ. ಅದೇ ರೀತಿ ಸಾಯಂ ತ್ರಿಸಂಧ್ಯಾಕಾಲದಲ್ಲಿ ದೇವಿಗೆ ರಂಗಪೂಜೆ ಸಹಿತ ವಿಶೇಷ ನವರಾತ್ರಿ ಪೂಜೆಯು 9 ದಿವಸಗಳಲ್ಲಿ ನಡೆದು, ಅದೇ ರೀತಿ ಮಹಾನವಮಿ ದಿವಸ ಸಾರ್ವಜನಿಕರಿಂದ
ಚಂಡಿಕಾಯಾಗವು ಸಂಪನ್ನಗೊಂಡು ಮಹಾ ಅನ್ನಸಂತರ್ಪಣೆಯು ನಡೀತಾ ಬರ್ತಾ ಇದೆ. ಇನ್ನು ವಿಶೇಷವಾಗಿ ಜಾತ್ರಾ ಸಮಯ ಮಾಘ ಶುದ್ಧ ತದಿಗೆಯ ಒಂದು ದೇವರ ಧ್ವಜಾರೋಹಣ ನಡೆದು 7ನೇ ದಿವಸದಲ್ಲಿ ಅವಭೃತೋತ್ಸವವು ನಡೆಯುತ್ತದೆ. ಈ 7 ದಿವಸಗಳಲ್ಲಿಯೂ ದೇವಿಗೆ ವಿಶೇಷ ನವಕ ಕಲಶಾಭಿಷೇಕ, ಪಂಚಾಮೃತಾಭಿಷೇಕ ಪುರಸ್ಸರ, ನವಕ ಕಲಶಾಭಿಷೇಕ, ಅದೇ ರೀತಿ ಪ್ರಸನ್ನ ಪೂಜೆ, ಇನ್ನು ಮಧ್ಯಾಹ್ನ ಅನ್ನಸಂತರ್ಪಣೆ, ರಾತ್ರಿಯಲ್ಲಿ ಆ ಭಯನ ಬಲಿ ಉತ್ಸವದ ಸಹಿತವಾದಂತಹ ದೇವರಿಗೆ ನಿತ್ಯ ಪೂಜೆಯು ನಡೀತಾ ಬರ್ತಾ ಇದೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ನಿತ್ಯ ನೈಮಿತ್ತಿಕ ಕಟ್ಟುಕಟ್ಟಳೆಗಳು ಯಾವುದೇ ರೀತಿಯ ಚ್ಯುತಿ ಬಾರದ ಹಾಗೆ ಎಲ್ಲ ವಿಷಯದಲ್ಲಿಯೂ ನಡೀತಾ ಇದ್ದು ಸುಮಾರು ಭಕ್ತರು ಬಂದು ಆ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾ ಇರ್ತಾರೆ. ಇಂತಹ ಶ್ರೀ ಕ್ಷೇತ್ರದಲ್ಲಿ ಆ ದೇವಿಯು ಸಮಸ್ತ ಭಕ್ತರ ಸಕಲ ಇಷ್ಟಾರ್ಥವನ್ನು ಅನುಗ್ರಹಿಸಲಿ. ಈ ಕ್ಷೇತ್ರಕ್ಕೆ ಬಂದು ಯಾರು ದೇವರ ಪ್ರಾರ್ಥನೆ ಮಾಡ್ತಾರೋ, ಪ್ರಾರ್ಥನೆ ಮಾಡ್ತಾರೋ ಆ ಇಷ್ಟಾರ್ಥಗಳನ್ನೆಲ್ಲ ಮಹಾತಾಯಿ ಈಡೇರಿಸಲಿ. ಎಲ್ಲ ಭಗವದ್ಭಕ್ತರಿಗೂ ದೇವರು ಸನ್ಮಂಗಲವನ್ನು ಉಂಟು ಮಾಡಲಿ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ಶರಣು ಶಂಕರಿ ಗೌರಿ ಶಿವೆ ಶರಣು ಶಂಕರಿ. ಮಾರವೈರಿಯ ನಾರಿ ನಿನ್ನ ಚರಣಕ್ಕೆ ನಮೋ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ಚಿತ್ರಾಪುರ ಮಠದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಶ್ರೀ 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 ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಹೇಳುವುದು ಹೀಗೆ. ನಮ್ಮ ಚಿತ್ರಾಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸದಿಂದ ಕೂಡಿರುವಂಥದ್ದು. ಕಾಳ್ದಿ ಅನ್ನುವಂತಹ ಒಂದು ಬುಟ್ಟಿ ಹೆಣೆಯುವಂತಹ ಸ್ತ್ರೀಗೆ ಮೊದಲಿಗೆ ಒಲಿದದ್ದು. ನಂತರ ವಿಜಯಧ್ವಜರು ಅಂತ ಹೇಳಿ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ಸ್ವಾಮಿಗಳು ಅವರ ಕನಸಿನಲ್ಲಿ ತಾನಿಲ್ಲಿದ್ದೇನೆ ಅಂಥೇಳಿ ತೋರಿಕೊಂಡು ಅವರ ಮುಖಾಂತರ ಈ ಒಂದು ಕ್ಷೇತ್ರ ನಿರ್ಮಾಣವಾಗಿ ಆ ಮೂಲಕ ಆರಾಧನೆಯನ್ನು ಎಲ್ಲ ಭಕ್ತರೊಂದಿಗೆ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇತ್ತೀಚೆಗೆ ಎಲ್ಲ ಸಮಾಜದ ಮೊಗವೀರ ಸಮಾಜ ಆಗಿರ್ಬೋದು, ಬ್ರಾಹ್ಮಣ ಸಮಾಜ ಆಗಿರ್ಬೋದು, ಬೇರೆ ಬೇರೆ ದೇವಾಡಿಗ ಸಮಾಜ, ಎಲ್ಲ ಸಮಾಜದವರು ಸೇರಿ ಬಹಳ ಒಂದು ಇನ್ನು ಮುಂದೆ ಬೇರೆ ಎಲ್ಲಿ ಆಗಲಿಲ್ಲ ಅನ್ನುವ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ತಾಯಿಗೆ ಬ್ರಹ್ಮಕಲಶೋತ್ಸವವನ್ನು ನಡೆಸಿ ಈಗ ಎಲ್ಲ ಭಕ್ತರಿಗೆ ಆ ತಾಯಿಯ ಅನುಗ್ರಹವನ್ನು ಸಿಗುವಂತೆ ನಡೀತಾ ಇದೆ. ಇಂಥ ಒಂದು ಅಪೂರ್ವ ಕ್ಷೇತ್ರ, ವಿಶೇಷವಾಗಿ ಸಮುದ್ರಕ್ಕೆ ಅಭಿಮುಖವಾಗಿರುವಂತಹ ದೇವಿಯ ಒಂದು ಆರಾಧನೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿದರೆ, ದುರ್ಗಾ ಅಂತ ಹೇಳಿದರೆ ನಮಗೆ ಕೋಟೆ ಅಂಥೇಳಿ ಅರ್ಥ. ನಮಗೆ ರಕ್ಷಣೆ ಕೊಡುವಂತಹ ಇನ್ನೊಂದು ಹೆಸರೇ ಅದು ದುರ್ಗಾ ಅಂಥೇಳಿ. ಆದ್ದರಿಂದ ನಾವು ಆ ತಾಯಿಯ ಆರಾಧನೆಯನ್ನು ಮಾಡಿದ್ವಿ ಅಂತ ಹೇಳಿದರೆ ನಮಗೆ ವಿಶೇಷವಾಗಿ ಆ ತಾಯಿ ರಕ್ಷಣೆಯನ್ನು ನೀಡಿಕೊಂಡು ಅನುಗ್ರಹವನ್ನು ಮಾಡ್ತಾಳೆ ಅಂಥೇಳಿ. ಇಲ್ಲಿ ಅನೇಕ ಭಕ್ತರು ಬಂದು ತಮ್ಮ ಏನು ವೃತ್ತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಮೊದಲು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅದನ್ನು ಆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿದ್ದು ನಾವು ನೋಡಬಹುದು. ಇಂತಹ ಒಂದು ಕ್ಷೇತ್ರ ಈಗ ಅನೇಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಉಂಟು. ಈಗ ದೇವಸ್ಥಾನಗಳೆಲ್ಲ ಅಭಿವೃದ್ಧಿಯಾಗಿ ನಂತರ ಈಗ ಕೆರೆಯ ಅಭಿವೃದ್ಧಿಯು ಕೂಡ ನಡೀತಾ ಉಂಟು. ಇನ್ನು ಮುಂದೆ ಕ್ಷೇತ್ರದ ಅಂಗಣದಲ್ಲಿ ಇರುವಂತಹ ಮಠವೂ ಕೂಡ ಅಭಿವೃದ್ಧಿ ಹೊಂದುವುದಕ್ಕೆ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿದ್ದೇವೆ. ಹೀಗೆ ನಮ್ಮ ಚಿತ್ರಾಪುರ ಕ್ಷೇತ್ರ ಅನ್ನುವಂಥದ್ದು ಸಪ್ತ ದುರ್ಗೆಯರಲ್ಲಿ ಒಂದು ಅಂಥೇಳಿ ನಮ್ಮ ಇತಿಹಾಸ ತಿಳಿಸಿಕೊಡ್ತದೆ. ಅಂತಹ ಅಪೂರ್ವ ಕ್ಷೇತ್ರಕ್ಕೆ ಎಲ್ಲ ಭಕ್ತರು ಕೂಡ ಬಂದು ಆ ತಾಯಿಯ ಸೇವೆಯನ್ನು ಮಾಡಬೇಕು. ಈಗ ನಾವು ಬ್ರಹ್ಮಕಲಶೋತ್ಸವದ ನಂತರ ಎಲ್ಲ ಭಕ್ತರ ಸಹಕಾರದಿಂದ ಪ್ರತಿ ಶುಕ್ರವಾರವೂ ಕೂಡ ಅನ್ನದಾನವನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ.
ಹಾಗೆ ಅನೇಕ ಧರ್ಮ ಕಾರ್ಯಗಳು, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯಗಳು, ನಮ್ಮ ಧರ್ಮದ ವಿಚಾರವನ್ನು ಜನರಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮಗಳು ಕೂಡ ನಮ್ಮ ಈ ಕ್ಷೇತ್ರದಲ್ಲಿ ನಡೀತಾ ಉಂಟು. ಇನ್ನು ಮುಂದೆಯೂ ಕೂಡ ನಡೀತದೆ. ಈ ನಿಟ್ಟಿನಲ್ಲಿ ಎಲ್ಲ ಭಕ್ತರು ಕೂಡ ಈ ನಮ್ಮ ಕ್ಷೇತ್ರಕ್ಕೆ ಬಂದು ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಹಾಗೆ ಮಠದಲ್ಲಿ ಕೃಷ್ಣದೇವರ ಹಾಗೆ ಪ್ರಾಣದೇವರ ಆರಾಧನೆಯೂ ಕೂಡ ನಡೀತಾ ಇರ್ತದೆ. ಎಲ್ಲ ದೇವರ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡಿಬೇಕು ಅಂಥೇಳಿ ಎಲ್ಲರಲ್ಲೂ ಕೂಡ ನಾವು ಅಪೇಕ್ಷೆ ಪಡ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ 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 ಚಿತ್ತಾಪುರ ದುರ್ಗಾ ಪರಮೇಶ್ವರಿ. ದೇವಸ್ಥಾನದ ಹೊರ ಸುತ್ತಿನಲ್ಲಿ ಶ್ರೀ ಬೊಬ್ಬರಿಯ ಬಂಟ ದೈವಗಳ ಗುಡಿ, ಅಯ್ಯಪ್ಪ ಸ್ವಾಮಿಯ ಗುಡಿ, ಕಾಳ್ದಿ ಗುಡಿ, ಧೂಮಾವತಿ ದೈವದ ಗುಡಿ, ಪರಿವಾರ ದೈವಗಳ ಗುಡಿಯನ್ನ ನಾವು ಕಾಣಬಹುದು. ತರಳರಾಗಿ ನಾನು ನಿಮ್ಮ ಮರೆಯಳಿಪುದರಿಂದ ಕರುಣಾಮೃತದೊಳು ಪರಿಪಾಲಿಸುತ್ತ ಶ್ರೀಮಠದ ಒಳಗೆ ಪಟ್ಟದ ದೇವರಾಗಿ ರುಕ್ಮಿಣಿ ಸತ್ಯಭಾಮ ಸಹಿತ ಕಾಳಿಯ ಮರ್ದನ ಶ್ರೀಕೃಷ್ಣ ಇದ್ದು, ಅದರ ಪಕ್ಕದಲ್ಲಿಯೇ ಶ್ರೀ ಮುಖ್ಯಪ್ರಾಣ ದೇವರ ಗುಡಿಯನ್ನ ನೋಡಬಹುದು. ತರಳರಾಗಿ ನಾನು ನಿಮ್ಮ ಮರೆಯಳಿಪುದರಿಂದ ಕರುಣಾಮೃತದೋಳು ಪರಿಪಾಲಿಸುತ್ತ ಪೊರೆಯೇ ನೀನೆ ಸ್ಥಿರ ಸುಖದೋಳು ತಾಯೆ ಜಗನ್ಮಾತೆಯೇ. ಪೊರೆಯೇ ನೀನೆ ಸ್ಥಿರ ಸುಖದೋಳು ತಾಯೆ ಜಗನ್ಮಾತೆಯೇ. ದೇವಸ್ಥಾನದ ಒಳಗಡೆ ಗಣಪತಿಯ ಗುಡಿ, ಗರ್ಭಗುಡಿಯಲ್ಲಿ ಜಲದುರ್ಗೆಯಾಗಿ ನೆಲೆ ನಿಂತ ಶ್ರೀ ದುರ್ಗಾ ಪರಮೇಶ್ವರಿಯನ್ನ ನೋಡಬಹುದು. ಊರ ಪರವೂರ ಭಕ್ತರಿಂದ ವಿಶೇಷ ಪೂಜೆಗಳನ್ನ ಸ್ವೀಕರಿಸುವ ಶ್ರೀದೇವಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಜಲದುರ್ಗೆಯಾಗಿದ್ದಾಳೆ. ಶ್ರೀ ಚಿತ್ರಾಪುರದ ದುರ್ಗಾ ಪರಮೇಶ್ವರಿ ದೇವಿ ಸರ್ವರಿಗೂ ಒಳಿತನ್ನುಂಟು ಮಾಡಲಿ. ನಮೋ 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 ಚಿತ್ರಾಪುರ ದುರ್ಗಾ ಪರಮೇಶ್ವರಿ. ನಮೋ 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 ಚಿತ್ರಾಪುರ ದುರ್ಗಾ ಪರಮೇಶ್ವರಿ. ಶರಣು ಶಂಕರಿ ಗೌರಿ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿಯಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.